ಅಂಚನೆ ಗ್ರಾಮದ ಸೋಮನಾಥನ ಮನಸ್ಸಡು ಸುಗಿತೊಂದು ಗ್ರಾಮ ದೇವರನ್ನೇ ಮನಸ್ಸಡು ನೆನತೊಂದು ಅಂಚನೆ ವೇದಿಕೆಡೆ ಹಾಸಿನ ಆಯ್ನಂಚಿತ್ತಿನ ಘಟನೆಗಳು ಅಂಚನೆ ನಮ್ಮನೆ ಹಿರಿಯಗ್ಲಾಯನ್ ಜೊತೆನ ಸತ್ಯಶಂಕರ್ ಬಳ್ಳೇಜ ಅಕ್ಕಳು ನಮ್ಮ ಗ್ರಾಮ ಈ ಮಣ್ಣಡೆ ಉಪ್ಪುನಾರು ಮುಳ್ಪನೆ ಬಲತ್ ಮಲ್ಲಾಯನಂಚಿನಾರು ನಮಗೆ ಮಾಂತೊಂಜಿ ಮಾರ್ಗದರ್ಶಕರ ಆಯನಂಚಿನಾರು ಬಂಡ ಸತ್ಯ ಬಲ್ಲ ಶಂಕರ ಆರು ದಯ ಬಂಡ ಶಂಕರ ಪೀಠದ ಒಂದು ಆಡಳಿತ ಮುಖ್ಯಸ್ಥರಾದ ಉಪ್ಪುನಾಂಡ ನಮಗೆ ಮಾಂತೆಲ್ಲ ಖುಷಿ ಆಪಂಡ ವೆಮ್ಮಾಯನಂಚಿನ ವಿಷಯ ಅರ ಸಮಾಜಗೋಸ್ಕರ ಸರ್ವಣ್ಣ ತೇಜಸಾಯನಂಚಿನ ವ್ಯಕ್ತಿ ಬಂಡ ಆರು ಮಲ್ತಲಿ ಪನ್ನೀರಾಯನಿಚ್ಚ ಪಡೆಯುವುದಿಲ್ಲ ಅಂಚನೆ ನಮ್ಮ ಬಿಜೆಪಿದ ಅಲ್ಪದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸತೀಶ್ ಅನ್ನೆ ಆರೆಗಳ ನಮ್ಮನ ಒವಿಎನ್ಜಿ ಬ್ರಹ್ಮಕಲಶ ಅವಡು ದೈವ ಆರಾಧನೆ ಅವಡು ಓಲ್ಪೆತ್ತನ ಕಾರ್ಯಕ್ರಮ ಬಲಿತಂದು ಬರ್ಪುಣಾರು ಬಂಡ ಸತಮ ಈ ಜಗ ಒಂದು ನಾಟಕ ಮಂದಿರ ಜನರೆಲ್ಲ ಸೂತ್ರದ ಬೊಂಬೆಗಳಯ್ಯ ನೀನು ಆಡಿಸಿದಂತೆ ಹಾಡುವರಯ್ಯ ಲೀಲಾಮಯನು ನೀನೇ ದೇವ ಜಗತ್ತಿಡ ದಾಲಜ್ಜಿ ನಾಲ್ದಿಂತ ನಾಟಕ ನಮ ಇನಿ ಬರ್ಪ ಒಂಜಿತ್ತು ಸಮಯ ಕುಲ್ವ ಬಕ ಪೋಪ ಆತೆ ನಮ್ಮ ಜೀವನದ ಬತ್ತನೆಯದು ಬಕ್ಕ ನಮ್ಮದಾದ ಮಲ್ಪ ಪಂಪನೇನು ನಮ್ಮ ರಾಘವ ಗಟ್ಟಿನ ತೋಜಾಯರಿ ದಯಪಂಡ ಆರ್ನ ಎಲಿಯ ಪ್ರಾಡೆ ಈ ಸಾಧನೆಯನ್ನು ಮಲ್ತೊಂದು ಬರ್ತದೆ ಪತ್ತು ಸಮಾಜಕ್ಕೂ ಜನಕ್ಕಳನ್ನು ಒಗ್ಗಟ್ಟು ಸೇರ್ಪ ಒಂದು ಇಂಚಿನ ಕೆಲಸದ ಕಾರ್ಯಡು ಭಕ್ತರಿಗೆ ಜನಕ್ಕಳಿಗೆ ಇಷ್ಟಪಂಚನ ಕೆಲಸ ಮಲ್ತೊಂದು ನಮಗ ಮಾಂತ ಒಗ್ಗಟ್ಟದ ವ್ಯಕ್ತಿತ್ವವನ್ನು ತೋಜ ಒಂದು ಇಂಚಿನೊಂದು ಸಾಧನೆ ಮಲ್ಪೊಡನ್ನ ಅಂಡ ಆಳ ನಿಜವಾಯಿನ ಜನಕ್ಕಳನ ಸಕಾರ ದೇವರ ಅನುಗ್ರಹ ಆಳ ಪರಿಪೂರ್ಣ ಉಂಟು ಬಕ್ಕ ರಡ್ಡೆಯಿಂದ ಆರು ಒಂಜಿ ಸ್ವಭಾವದ ಪಂಡ ಎಂಕ್ಲಿನ ಮಟ್ಟದಲ್ಲೇ ಕೆಲಸ ಮಲ್ತೊಂದು ಒಳ್ಳೆಯದಾರು ಯಾನ್ ಏಪಲ್ ಆಡೋ ಡೈಲಿ ಭಕ್ತರ ಆಡ ಚರ್ಚೆ ಮಾಡ್ಬರುಂಡು ರಘುವಣ್ಣ ಇರಿಗೆ ದಾಲ ಬೇಜಾರಿಜ್ಜತ್ತ ಎಂಕಲ ಕೆಲಸ ಮಾಡ್ಬಿಡ್ದಲ್ಲ ಕಾಸ್ತ ವಿಷಯದಲ್ಲ ಕೊರೋನಾ ಅಂಜಿಂಚಿದಲ್ಲ ಬೇಜಾರಿಜ್ಜ ಸ್ವಾಮಿಲ್ಯ ದಾಲಜ್ಜಿ ದೇವರು ಕೊರುಪೆರಿ ಅಂದಿತ್ತೊನ್ನುವೆ ಇನ್ನ ಸೇವೆ ಮಾಡ್ಕೊಂಡ್ಬಿಡ ಪ್ರೀತಿ ಭಾವನೆ ಜನಕ್ಕಳ ಮಿತ್ತ ದಿಯೋಂದೇರಿ ಐದಾರ ಭಗವಂತಾರ ಇಂಚಿನ ಒಂಜಿ ಕೆಲಸ ಮನ್ಪೆರ ಒದಗಾದೆ ಪಣ್ಣೊಂದುಳ್ಳೆ ನನ್ನದು ಹುಮ್ಮಗಲ ದಯಬಣ್ಣ ಇಂಚಿನ ವ್ಯಕ್ತಿನಗಳು ಎತ್ತು ಕಾಂಟ್ಯಾಕ್ಟ್ ಉಳ್ಳೇರಿ ಹಂಡಲ ಇಂಚಿನೊಂಜಿ ವ್ಯಕ್ತಿ ನಾವು ಪಡೆಯೋಡು ನನ್ನ ಮಕ್ಕಳೊಂಜಿ ಭಾಗ್ಯ ಬೋಡು ಆರ ಮನಸ್ಸು ಏನೇದೆಲ್ಲ ಸಂತೋಷಭವಾದ ಉಪ್ಪೇರಿ ಪ್ರತಿ ವರೆಲ್ಲ ಒಗ್ಗಟ್ಟಿನ ಜನಕ್ಕಳ ದಿವನ ಶಕ್ತಿ ಹರಡುಂಡು ಅಂಚಾರ್ದಾರ ಭಗವತಿ ಯಾರಿಗೆ ಪುರ್ಲದೊಂದಿ ತಾದಿನ ಒದಗಾದೇರಿ ಪಣ್ಣೊಂದುಳ್ಳೆ ನಮ್ಮ ಜೀವನದ ಉಪ್ಪನಾಗ ಮಣ್ಪೊಡೆನ ಒಂಜೆ ಕೆಲಸ ದಾದ ಬಂಡ ಧರ್ಮದ ಕಾರ್ಯ ಅಂಚನೆ ಅಪ್ಪಮ್ಮನ ಪ್ರೀತಿ ಸಾಂಕದೊಂದಿ ತಾದಿಗೆ ಕಣಪಂಚಿನ ಕೆಲಸ ನಾವು ಮಲ್ಪಡು ನಮ್ಮನೆ ಎಲ್ಲಿಯ ಪ್ರಾಡು ತಂಕದ ಒರಪ ತಿಂಗಳು ಬಂದಿದ್ದೆ ಪೆದಿತ ಹಾಯಾಗ ಒಂಜಿ ತಾದಿ ಅನ್ಬಿಟ್ಟ ಅಪ್ಪಮ್ಮನ ನಮ್ಮ ಬೆರಿಸಾಯದ ಉಪ್ಪೇರಿ ಐದು ಬುಕ್ಕ ದಾದೆ ಮಲ್ಪ ಪಂಡ ಅಪ್ಪಮ್ಮ ನಮ್ಮ ತೂಪಂಚಿನ ದಾದಿ ಮನ್ಪೊಡು ಐಕೋಸ್ಕರ ಆ ಸಂಸ್ಕಾರಗಳು ನಮ್ಮಟ್ಟ ಬರಡು ನಾಡ ನಮ್ಮ ಇಲ್ಲೇ ಹಿರಿಯಕ್ಕಲ್ಲಿ ಎಲ್ಲಿ ದುಪ್ಪನಾಗನೆ ಆ ಸಂಸ್ಕಾರನು ಕಲ್ಪ ಒಂದು ಬತ್ತಿನಲ್ಲ ಆ ಜೋಕ್ಲಿಗೆ ಅವು ದುಂಬುಗೆ ರೀತಿ ಬೆಲ್ಲರ ಸಾಧ್ಯ ಉಂಟು ಅಂಚಿನೊಂಜಿ ಗುಣ ರಾಘವನ ರೀತಿನೇದಾರ ಸಮಾಜ ಒಂಜಿ ಜನ ವ್ಯಕ್ತಿ ಆದೆ ಈಜ ಒಂಜಿ ಸಾಧನೆ ಮನ್ಪರ ಸಾಧ್ಯ ಉಂಟು ಅವತ್ತೊಂಜಿ ಬಾಲೆ ಎಲ್ಲೇ ಪ್ರಾಯಡೆ ಆ ಸಂಸ್ಕಾರನು ತಿರಿಯಂದೆ ಆ ಸಂಸ್ಕಾರದ ನಡಟ್ಟು ಬರಂದೆ ಪಿದೈಗೆ ಸೇರಿ ನಂಡ ಆಯೆ ಜನಕ್ಕಳದು ಪಿದೆ ಆದುಪ್ಪೆ ಆಯ್ ನಮಕ್ಕೆ ವಾಪಸ್ ನಮ್ಮ ಕೈ ತಲ್ದಿದೋ ಪತ್ತು ಸೇರ್ಬಾರ್ದು ನಂಡ ಸೇರೋಡು ನಂಡ ನಮಕ್ ಬಾರಿ ಕಷ್ಟ ಉಂಟು ಹಾಗೆ ಇಲ್ಲೇ ಪ್ರಾವಡೆ ನಮ್ಮ ಸಂಘ ಸಂಸ್ಥೆ ಮಾತ ಎಡ್ಡೆ ಸಂಸ್ಕಾರ ಕೊರಪೇರಿ ಯಾನು ಎಲ್ಲೇ ಪ್ರಾವಡೆ ಸಂಘ ಸಂಸ್ಕಾರ ಬಲತಂಚನೆ ಬಾಳೆ ಹೆಂಗ್ ಗೊತ್ತುಂಟು ದಾಯ ಪಂಡ ಸಂಘಗಳು ಸಂಸ್ಥೆ ಇತ್ತನಕ್ಲ ಸಂಘ ಸಂಸ್ಥೆ ಬಲತಂಚನ ಜೋಕ್ಲಿ ಏಪಲ ಸಂಸ್ಕಾರಯುತವಾದ ಬದುಕುವೇರಿ ಅದಕ್ಕೋಸ್ಕರ ನಮ್ಮ ಪಂಪಣೆ ನಮ್ಮ ಜೋಕ್ಲಿ ಏಪಲ ಎಡ್ಡೆ ಸಂಸ್ಕಾರ ಕಲ್ಪಣ್ಣ ಆ ಉನ್ನತಾನ ವ್ಯಕ್ತಿ ಯಾರ ಸಾಧ್ಯ ಉಂಟು ಪಂಡದೆ ರಾಘವ ಅಂತದ್ದು ನಮ್ಮ ತೆರಿಯೋಡು ಅಂಚೆನೆ ದುಂಬುಗು ನಮ್ಮ ಮಾಂತೆಲ್ಲ ನಮ್ಮ ಜೋಕ್ಲಿಗೆ ಎಡ್ಡೆ ಸಂಸ್ಕಾರ ಕಲ್ಪ ಒಂದು ಎಡ್ಡೆ ಸಾಧನದ ಜೀವನ ಪತ್ತೊಂಚನೆ ಯೋಗ ನಮ್ಮ ದುಂಬುಗು ನೆನೆದೊಂದು ಪೋಣ್ ಅಂಡ ನಮ್ಮ ಗೆಡ್ಡ ಸಾಧ್ಯನೆ ಮಲ್ಪರ ಸಾಧ್ಯ ಉಂಟು ಸಮಾಜ ಒಂದು ವ್ಯಕ್ತಿಯಾರ ಸಾಧ್ಯ ಉಂಟು ನಮ್ಮ ಮಾಂತೆಲ್ಲ ಒಗ್ಗಟ್ಟಿನ ಬದುಕುನಂಚಿನ ಶಕ್ತಿ ನಮಕ್ಕೆ ಭಗವಂತ ಕೊರಿಯ ಸಾಧ್ಯ ಉಂಟು ಪಣ್ಣೊಂದು ಯಾನೆ ಬತ್ತನಂಚಿನ ಮಾಂತ ಬಿನ್ನೇರೆಗಳ ವೇದಿಕೆಗಳ ನಾಲ್ಕ ಕೆಲವು ಹಿರಿಯಕ್ಕಳು ಪಾತ್ರೆಗಳು ಆಗಲೇ ಮಾಂತರೆಗಳ ದೇವರ ದೀರ್ಘ ಆಯುಷ್ಯ ಆರೋಗ್ಯನ ಕೊರೋದು ಅಂಚನೆ ನಮ್ಮನಂಚಿನ ಸತ್ಯಗಳು ಈ ಮನ್ನಡ ಆರೆ ಏನ ಸಂಕಲ್ಪ ಅಂತ ಪಿದರಾಜ ಪೂರ್ಣ ಪರಿಹಾರ ಭಗವಂತೆ ರಾಘವ ಕೊರಡು ಪಣ್ಣೊಂದು ನಮ್ಮ ಆರಾಧನೆ ಮೂರ್ತಿ ಅಂಚ ಶಿವದುರ್ಗಾ ಪರಮೇಶ್ವರಿ ಸಾಷ್ಟಾಂಗ ವಂದಿಸ್ತಾ ಒಂದು ಎನ್ನ ಪಾತ್ರ ಉಂಟವೆ ಜೈ ಗುರುದೇವ್. ಹಲೋ ಗ್ರಾಮದ ಸೋಮನಾಥ ದೇವರನ ಅಂಚನೆ ಶ್ರೀಕೃಷ್ಣ ಪರಮಾತ್ಮನ ಭಕ್ತಿಡು ಪ್ರಾರ್ಥನೆ ಮಲ್ತೊಂದು ಇನ್ನಿತ ಇವೊಂಜಿ
ಉದ್ಘಾಟನಾ ಸಮಾರಂಭ ಪುನಂಚಿನ ಪೂಜ್ಯ ಶ್ರೀ ಶ್ರೀ ದುರ್ಗಾನಂದ ಸ್ವಾಮೀಜಿಗಳ ಆಶೀರ್ವಾದನಕ್ಕೇನೊಂದು ವಿಶೇಷವಾದ ಎಂಗ್ಲ ಮಾಲ್ತೆರ್ನಲ ಹಿರಿಯರು ಈ ಬಾಗಡು ಶೃಂಗೇರಿ ಮಠದ ಮುಖಾಂತರ ಈ ಬಾಗಡು ಏತೋ ಸಾಮಾಜಿಕ ಕೆಲಸ ಕಾರ್ಯನ ಮಲ್ಪನ ಮುಖಾಂತರ ಧಾರ್ಮಿಕವಾದ ಎಂಕ್ಲೆ ಮಾತೆರೆಗಳ ಮಾರ್ಗದರ್ಶನ ಮಲ್ತೊಂದು ಪುನಂಚಿನ ಎನ್ನ ಪೂಜ್ಯ ಸತ್ಯಶಂಕರ್ ಬೊಳ್ಳವೆರೆಗಳ ಗೌರವಪೂರ್ವಕ ಪ್ರಾರ್ಥನೆಯನ್ನು ಸಲ್ಲಿಸೊಂದು ವೇದಿಕೆಡೆ ಎನ್ನ ಆತ್ಮೀಯ ಹಿರಿಯರನೆಂಚಿನ ಚಂದ್ರಶೇಖರ್ ಉಚ್ಚಿಲ್ರೆ ಅಂಚನೆ ಎಂಗ್ಲ ಮಂಡಲದ ಕ್ರಿಯಾಶೀಲ ಅಧ್ಯಕ್ಷರನೆಂಚಿನ ಜಗದೀಶ್ ಆಳ್ವ ಕುವೆತ್ ಬೈಲುಲ್ಲೇರು ಅಂಚನೆ ಗ್ರಾಮದ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ದಿವ್ಯಾ ಶೆಟ್ಟಿ ಉಲ್ಲೇರು ಅಂಚನೆ ಜನತಾ ದಳದ ನೇತಾರರಲ್ಲ ಅಂಚನೆ ತುಳುನಾಡು ರಕ್ಷಣಾ ವೇದಿಕೆದ ಮಾತೆರೆಲ್ಲ ಗೊತ್ತಾವಡನ್ನು ಬನ್ನಿ ತುಳುನಾಡು ರಕ್ಷಣಾ ವೇದಿಕೆದ ಅಧ್ಯಕ್ಷರಾಯನಂಚಿನ ಯೋಗೀಶ್ ಶೆಟ್ಟಿ ಜಪ್ಪುಲ್ಲೇರು ಅಂಚನೆ ವೇದಿಕೆದ ದುಂಬು ಮಸ್ತ್ ಜನ ಹಿರಿಯಕುಲುಲ್ಲೇರು ಇನಿ ಬಾರಿ ಸಂತೋಷದ ಸಂಭ್ರಮದ ಸಂಗತಿ ದಯಪಂಡ ಒಂಜಿ ವ್ಯಕ್ತಿನ ಒಂಜಿ ಉದ್ಯಮಡ್ ಯಶಸ್ಸು ಬಂದಾಗ ಸ್ವಾಭಾವಿಕವಾದ ಮಸ್ತ್ ಖುಷಿ ಆಪುನಂಚಿನ ದಿನ ಐತೊಟ್ಟಿಗೆ ಇಡೀ ಊರ್ದಾಗ್ಲೇನು ಸೇರ್ಸದ ಮಾತರ್ನಲ ಸಮ್ಮುಖಡ್ ಇಂಚಿತ್ತಿನ ಒಂಜಿ ಕಟ್ಟಡ ಕಾಂಪ್ಲೆಕ್ಸಿನ ಉದ್ಘಾಟನೆ ಮಲ್ಪನಾಗ ನಿಜವಾದ ರಾಘವೇರಿಗೆ ಬೊಕ್ಕ ಭಾರತಕ್ಕಾಗಿ ಮನಸ್ಸು ಜಿಂಜಿದು ಖಂಡಿತ ಬರ್ಪುನ ಸ್ವಾಭಾವಿಕ ಅಣ್ಣ ನೇನು ಮಲ್ಪೊಡುಂದಾಂಡ ಈ ಹಂತಕ್ಕೆ ಬರೋಡುಂದಾಂಡ ರಾಘವೇರಿ ವಿಶೇಷವಾದ ಒಂಜಿ ಕಾಂಟ್ರಾಕ್ಟ್ ಫೀಲ್ಡ್ ಆ ರೀತಿದ ಸಾಧನೆ ಮಲ್ಪನ ಮುಖಾಂತರ ಇನಿ ಪಟ್ಟಣ ಪಂಚಾಯತ್ ಸದಸ್ಯರಾಪನ ಮುಖಾಂತರ ಭಾರತಿ ಪಟ್ಟಣ ಪಂಚಾಯತ್ ಸದಸ್ಯರು ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರು ಪುರಾದ ಸೇವೆ ಸಲ್ಲಿಸಾವಡನಾಂಡ ಈ ಪರಿಸರಡ್ ಜನಕಲ್ನ ಮಧ್ಯೆ ಅಡ್ಲ ಪ್ರೀತಿ ವಿಶ್ವಾಸನ ದಿವನ್ನ ಅಂಚಿನ ಪ್ರಯತ್ನ ನಿರಂತರವಾದ ಮಲ್ತೊಂದು ಬೈದೇರು ಇನಿ ಇಂಚಿತ್ತಿನ ಒಂಜಿ ಕಾಂಪ್ಲೆಕ್ಸ್ ಉದ್ಘಾಟನೆ ಮಾತ್ರ ಹತ್ತು ಎನ್ನ ಹೆಂಗೆ ಗೊತ್ತಿದ್ದರ ಮಟ್ಟಿಗೆ ಪುರುಷೋತ್ತಮ್ ಗಟ್ಟಿಲ್ಲ ರಾಘವ ಗಟ್ಟಿಲ್ಲ ಮೆಕ್ಕಿಪಲ ಲೆಕ್ಕ ಕೋಟಿ ಚೆನ್ನ ಇರ್ಲೆಕ್ಕ ರಡ್ಡು ಜನಲ ಒಲ್ಪಲ ಅಕ್ಲ ಪೂರ ಸಾಮಾಜಿಕ ಚಟುವಟಿಕೆಲ ವ್ಯಾವಹಾರಿಕ ಚಟುವಟಿಕೆಲ ಪೂರಲ ಅಕ್ಲು ಒಟ್ಟೊಟ್ಟಿಗೆ ಮಲ್ತೊನ್ನಕ್ಲು ಅಂಚಾದ ರಡ್ಡು ಜನತಲ ಈ ಒಂಜಿ ಪರಿಶ್ರಮ ಐಕ್ ಬೆಂಗಾವಲಾದ ಭಾರತಿ ಗಟ್ಟಿ ಈ ನೇಕ್ ಬೆಂಗಾವಲಾದ ಉಂತುನ ಸಂದರ್ಭಡ್ ಹೆಂಗೆ ಗೊತ್ತಿದ್ದರ ಮಟ್ಟಿಗೆ ಮಸ್ತ್ ತಿಕಟ್ ಇಲ್ಲನ್ನ ಕಟ್ಟದು ಕೊರ್ತೇರು ಮಸ್ತ್ ಇಲ್ಲು ಕಟ್ಟದು ಕೊರ್ಪನಲ್ಲ ಒಂಜಿ ಸೌಭಾಗ್ಯ ದಯಮಾಡಿ ಯಾನ್ಲ ಅಂಚಿನನ್ನೇ ಒಂಜಿ ಉದ್ಯಮ ಬತ್ತಿನಾಯಿ ಇಲ್ಲು ಕಟ್ಟದು ಕೊರಿಯರೆ ಮಾತ್ರೆಗಳ ಸಾಧ್ಯ ಇಜ್ಜಿ ಇಲ್ಲು ಕಟ್ಟದು ಮಂಡ ಧರ್ಮಗತ್ತು ಇಲ್ಲು ಕಟ್ಟದು ಆ ವ್ಯಾಪಾರಡ್ಲ ದುಮ್ಮುಪಾಯರಿಗೆ ಪೋಡುಂದಾಂಡ ಐಕ ಐನನೇ ಆಯ್ನ ಸಾಧನೆ ಮಲ್ತಂಡ ಮಾತ್ರ ಸಾಧ್ಯ ಮಸ್ತ್ ಕುಟುಂಬಲಿಗೆ ವ್ಯಾವಹಾರಿಕವಾದ ಇಲ್ಲು ಕಟ್ಟದ ಕೊರ್ಪನ ಕೆಲಸಲೆಲ್ಲ ರಾಘವೇರಿ ಮಸ್ತ್ ತಿಕ್ಕಟ್ಟು ಮಲ್ದೇರು ಐತೊಟ್ಟಿಗೆ ಇನಿ ಇಂಚಿತ್ತಿನ ಒಂಜಿ ಬೀರಿದ ಪರಿಸರಡ್ ಇಂಚಿತ್ತಿನ ಒಂಜಿ ಬಾರಿ ಮುಖ್ಯ ರಸ್ತೆ ಉಡುಪುನಂಚಿನ ಜಾಗಂದೆ ತೊಂದು ಈ ಕಾಂಪ್ಲೆಕ್ಸ್ ಮಲ್ತದೆ ಎಂಕ್ ತೋಜುಂಡು ಈ ಕಾಂಪ್ಲೆಕ್ಸ್ ಆಯ್ನ ಹಿಡ್ದಾತ್ರ ಏರೆಗೆ ಲಾಭ ಬಂಡ ಸಮಾಜಗೆ ಲಾಭ ಹಿಡ್ದಾತ್ರ ಅದೇ ಸತ್ಯನ ಅನ್ನ ದಾದತ್ತಿನೆಲ್ಲ ಸಮಾಜ ಮುಖ್ಯ ಆದ ಕೆಲಸ ಮಲ್ಪನಕ್ಕೆ ಈ ಒಂಜಿ ಬಿಲ್ಡಿಂಗ್ ಯಾಪಲ ಸದಾ ಓಪನ್ ಉಪ್ಪುಂಡು ಅರ್ನ ಈ ನಮ್ಮನೆದ ಸಾಕಾರ ಮಲ್ತೊಂದು ಬತ್ತಿನಾರು ಅಂಚಾದ ನೇಟ್ ಈ ಬಿಲ್ಡಿಂಗ್ ಡಾಪುನಂಚಿನ ಪ್ರತಿಯೊಂದು ಉದ್ಯಮಲ ಏರು ಬರ್ಪೇರ ಅಕ್ಲೆಗೆ ಪೂರೈಗಳ ಎಡ್ಡಾವಡು ಐನ ಮುಖಾಂತರ ಈ ಕಾಂಪ್ಲೆಕ್ಸ್ ಬೀರಿಡ್ ಒಂಜಿ ಭಾರಿ ಪ್ರಸಿದ್ಧಿ ಬರ್ಪುನಂಚಿನ ಪ್ರಯತ್ನ ಆವಡು ರಾಘವೇರಿಗೆ ಬೊಕ್ಕ ಭಾರತಿಗೆ ಪುರುಸನ್ನಾಗೆ ನನಾತ್ ಕಾಂಪ್ಲೆಕ್ಸ್ ಕಟ್ಟುನಂಚಿನ ಫ್ಲಾಟ್ ಕಟ್ಟುನಂಚಿನ ಸೌಭಾಗ್ಯ ದೇವರು ಕೊರಡಿಂದ ಈ ಸಂದರ್ಭಡ್ ಶುಭ ರೈಸದೆ ಪಾತ್ರ ಪನೊಂದು ಎನ್ನಕ್ಕೆ ಅವಕಾಶ ಕೊನಿಗ್ಲೆ ಮಾತರೆಗಳ ಧನ್ಯವಾದ ಸಲ್ಲಿಸದೆ ಎನ್ನ ಪಾತ್ರರಿಂದವೇ ಜೈ ಹಿಂದ್ ಜೈ ಕರ್ನಾಟಕ ಶ್ರೀಯುತ ಚಂದ್ರಾಸ್ ಪಂಡಿತ್ ಹೌಸ್ ಬಿಜೆಪಿ ಮುಖಂಡರು ನಮ್ಮ ಈ ಕಾರ್ಯಕ್ರಮ ಬೈದ್ರೆ ಇವರಿಗೆ ಹಾರ್ದಿಕವಾದ ಸ್ವಾಗತ ಆಯ್ತೊಟ್ಟಿಗೆ ಚಂದ್ರಾಸ್ ಹುಳ್ಳಾಲು ಬೈದಿರಿ ಬಿಜೆಪಿ ಮುಖಂಡರು ಬೇರೆಗಳ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತ ಇದೊಟ್ಟಿಗೂ ಸುಜಾತ ಮಂಡ್ಯರ್ ಬಿಜೆಪಿ ಕಾರ್ಯಾಲಯ ಕಾರ್ಯದರ್ಶಿ ಹೆಂಚಿನ ಸುಜಾತ ಬೈದಿರು ಬೇರೆಗಳ ಹಾರ್ದಿಕವಾದ ಸ್ವಾಗತಲು ಬಂದ್ರೆ ಇನ್ನಿತ ಈ ಚಾವಡಿದ ಊದಿಪಣದ ಲೇಸಿಗೆ ಮುಖ್ಯ ಬಿನ್ನೆರದ ಬೈದಿರು ಶ್ರೀಯುತ ಚಂದ್ರಶೇಖರ್ ಉಚ್ಚಿಲ್ RB ಕಾಂಪ್ಲೆಕ್ಸ್ದ ಈ ಉದ್ಘಾಟನಾ ಸಮಾರಂಭದ ವೇದಿಕೆಡೆ ಆಸೀನರಾಯನಂಚಿನ ಈತೆ ದೀಪ ಬೆಳಗ್ಗೆ ಉದ್ಘಾಟನಾ ಮಲ್ತನಂಚಿನ ಪರಮ ಪೂಜ್ಯ ಶಿವಗಿರಿ ದುರ್ಗಾಂಬ ಮಠದ ಯತಿವರ್ಯರಾಯನಂಚಿನ ದುರ್ಗಾನಂದ ಸ್ವಾಮೀಜಿಗಳಿಗೆ ಸಾಷ್ಟಾಂಗ ನಮಸ್ಕರಿಸೊಂದು ಕೋಟೆಕಾರದ ಸತ್ಯಶಂಕರ ಬೊಳ್ಳವೇರು ಈ ಬಾಗಡೆ
ಧಾರ್ಮಿಕ ಕಾರ್ಯಕ್ರಮದ ಮುಂಚೂಣಿಡಿತಂದು ಕರಿನ ಕೋಟೆಕಾರ್ ಸಾರ್ವಜನಿಕ ಗಣೇಶೋತ್ಸವದ ಪ್ರಾರಂಭದ ರೂವಾರಿಲು ಶೃಂಗೇರಿ ಮಠದ ಧರ್ಮದರ್ಶಿಲಯನಂಚಿನ ಸತ್ಯಶಂಕರ್ ಬಳ್ಳವರೇ, ಭಾರತೀಯ ಜನತಾ ಪಾರ್ಟಿದ ಜಿಲ್ಲದ ಅಧ್ಯಕ್ಷರು ಮಿತ್ರರು ಸತೀಶ್ ಕುಂಪಾಳ್ರೆ, ಜನತಾ ದಳದ ದಕ್ಷಿಣ ಕನ್ನಡ ಜಿಲ್ಲೆದ ಪ್ರಧಾನ ಕಾರ್ಯದರ್ಶಿಗಳು ಎನ್ನ ಮಿತ್ರರು, ತುಳುನಾಡ ಸೇನದ ಜಿಲ್ಲದ ಅಧ್ಯಕ್ಷರಾಯನಂಚಿನ ಯೋಗೇಶ್ ಶೆಟ್ಟಿ ಜಪ್ಪುವೆರೆ, ಭಾರತೀಯ ಜನತಾ ಪಾರ್ಟಿದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಎನ್ನ ಮಿತ್ರರಾಯನಂಚಿನ ಜಗದೀಶ್ ಶೆಟ್ಟಿ ಕುವೆತ್ ಬೈಲ್ರೆ, ಕೋಟೆಕಾರ್ ಪಟ್ಟಣ ಪಂಚಾಯತ್ದ ಅಧ್ಯಕ್ಷರು ದಿವ್ಯಾ ಶೆಟ್ರೆ, ಈ ಒಂಜಿ ಸಂಸ್ಥೆದ ಮಾಲಕರು ರಾಘವ ಗಟ್ಟಿ ಬೊಕ್ಕ ಭಾರತಿ ಗಟ್ಟಿಯರೆ, ಮೂಲ ಸೇರಿದ ನಂಚಿನ ಮಾತ ಆತ್ಮೀಯ ಬಂಧುಲೆ, ಇನ್ನು ಭಾರಿ ಅರ್ಥಪೂರ್ಣವಾಗಿ ನಂಚಿನ ಕಾರ್ಯಕ್ರಮ ನಮ್ಮ ಭಾಗವಹಿಸಿದ ಭಾರಿ ಸಂತೋಷ ಒಂದುಂಡು. ಸ್ವಾಮಿಲು ಸತೀಶರು ಪಂಡೇರು ಒಂಜಿ ಭಾರಿ ವರ್ಷಕ್ಕೆ ತುಂಬೆ ಎಲ್ಲೇ ಪ್ರಾಯುಡೆ ಗುತ್ತಿಗೆನ ಅವಲಂಬನೆ ಮಲ್ತಂದು ಆ ಒಂಜಿ ಗುತ್ತಿಗೆದ ಕಾರ್ಯಕ್ರಮಡು ಧರ್ಮಡು ಇತ್ತಂದು ಐದೊಟ್ಟಿಗೆ ಧಾರ್ಮಿಕ ಕಾರ್ಯಕ್ರಮಡು ನಮ್ಮನ್ನು ಸಕ್ರಿಯವಾದ ತೊಡಗಿಸಂದು ವಿದ್ಯಾ ಗಣಪತಿದ ವಾರ್ಷಿಕೋತ್ಸವದ ಸಾರ್ವಜನಿಕ ಕಾರ್ಯಕ್ರಮಡು ತಮ್ಮ ಪೂರ್ಣ ಪ್ರಮಾಣ ಸಹಕಾರನ ಕೊರೊಂದು ಕೋಟೆಕಾರ್ ಪಟ್ಟಣ ಪಂಚಾಯತ್ದ ಸದಸ್ಯರಾದ ಓಲಾಂಡ ಶಿಥಿಲ ಉಪನಂಚಿನ ದೇವಸ್ಥಾನ ದೇವಸ್ಥಾನನ ಐನ್ ಪುನರುಪಿ ನಿರ್ಮಾಣ ಮಲ್ಪನಂಚಿನ ಒಂಜಿ ಮಹತ್ತರವಾಯಿನಂಚಿನ ಧರ್ಮ ಕಾರ್ಯರು ಇತ್ತೊಂದು ಎಕಡೆ ಪಲ್ಲೆಕನೆ ಆರ್ನ ವೃತ್ತಿ ಗುತ್ತಿಗೆನು ಮಸ್ತ್ ಜನಗಳು ಮಲ್ತೊಂದುಪ್ಪೇರು ಆಂಡ ಒವೇ ಒಂಜಿ ಆ ವೃತ್ತಿ ಯಶಸ್ವಿ ಆವಡನಾಂಡ ಆ ಧರ್ಮದ ಕಾರ್ಯಕ್ರಮದ ಮುಂಚೂಣಿಡ ಬತ್ತನ್ನ ಮಾತ್ರ ಅಕಲು ಮಲ್ಪನಂಚಿನ ಆ ಒಂಜಿ ವೃತ್ತಿದ ಕ್ಷೇತ್ರ ಆಯ್ಕೆ ಪರಿಪೂರ್ಣತೆ ಬರ್ಪುಂಡು, ದೇವರನ ಅನುಗ್ರಹ ಬರ್ಪುಂಡು ಅಂಜಾದು ಇನಿ ಬಾರಿ ಬೇಗನೆ ಈ ಭಾಗಡು ಒಂಜಿ ಪೂರ್ಣಕಂಠದ ರಾಷ್ಟ್ರೀಯ ಹೆದ್ದಾರಿಯ ಈ ಒಂಜಿ ಕೈತಲು ಜನನಿಬೇಡ ಕೋಟೆಕಾರದ ಈ ಒಂಜಿ ಪ್ರದೇಶಡ್ ಭವ್ಯವಾಯಿನ ಸುಂದರವಾಯಿನ RB ಕಾಂಪ್ಲೆಕ್ಸನ್ನು ಇನಿ ಒಕ್ಕೆಲ್ ಮಲ್ಪೆರಗಿ ಇನಿ ಬಾರಿ ಸಂತೋಷ ಅಂಡ್ ಅರಗಿ ದೇವರನ ಸಂಪೂರ್ಣವಾಯಿನ ಅನುಗ್ರಹ ತಿಕ್ಕಂತ ಪನಿಯರೆ ಬಾರಿ ಸಂತೋಷ ಒಂದುಂಡು ಅಂಚ ಇನಿ ರಾಘವ ಗಟ್ಟಿ ಬೊಕ್ಕ ಭಾರತಿ ಗಟ್ಟಿ ಆರ್ನ ಧರ್ಮಪತ್ನಿಲ ಕೋಟೆಕಾರ್ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದ ಒಂಜಾತ್ ಜನಕುಲೆಗೆ ಸಮಾಜ ಸೇವೆ ಮಲ್ತಂದು ಸಮಾಜಮುಖಿ ಚಿಂತನೆ ಇತ್ತು ನಿರ್ದಾದ್ರ ಒಂಜಿ ಎಡ್ಡೆ ಕಾರ್ಯಕ್ರಮ ಮಲ್ಪೆರೆ ಸಾಧ್ಯಾಂಡು ಈ ಒಂಜಿ ಇಂಚಿನ ಒಂಜಿ ಕಟ್ಟಡ ನನಾತ್ ಮಲ್ಪನಂಚಿನ ಶಕ್ತಿನ ಆ ದೇವರು ಅಕ್ಲೆ ಕರುಣಿಸಡು ನನಾತ್ ಜನಸೇವೆ ಮಲ್ಪನಂಚಿನ ಸೌಭಾಗ್ಯನ ಅಕ್ಲೆಗೆ ಕರುಣಿಸಡು ಈ ಸಂದರ್ಭಡು ಪಂದು ಸ್ವಾಮಿಯರು ಪಂಡೇರು ಒಂಜಿ ದೇವಸ್ಥಾನ ಎನ್ನ ಮಠ ನಿರ್ಮಾಣದ ಆ ಕಾರ್ಯಕ್ರಮವು ಪ್ರಥಮವಾದ ಸುರುಟು ಏನಂತೆ ಕಾಸು ಕೊರದಿತ್ತ ಹಿಡಿದ ಬಕ್ಕ ಕಾಸನ್ನು ಕೇಂದ್ರೀಕರಿಸಿ ದಯವಿಟ್ಟು ಕೊರೋಡೊಂದು ಮನ ಚಿಂತನೆ ಉಂಡು ಆಂಡ್ಲ ಆರ್ನ ಮನಸ್ಸು ಬರೀ ವಿಶಾಲವಾಯಿನಂಚಿನ ಮನಸ್ಸು ಇನಿ ಕೊರುವೇರದು ಬನ್ಪನಂಚಿನ ವಿಶ್ವಾಸದ ಒಟ್ಟಿಗೆ ಆರ್ನ ಈ ವೃತ್ತಿ ಜೀವನ ನಡತೊಂದುಂಡು ಅಂಚಾದು ನನ್ನ ಮಲ್ಪನಂಚಿನ ಕಾರ್ಯಕ್ರಮ ಮಾತಲ ಆರ್ನ ಯಶಸ್ವಿ ಆವಿಡ ದೇವರನ ಸಂಪೂರ್ಣವಾಯಿನಂಚಿನ ಅನುಗ್ರಹನ ಆರೆಗೆ ತಿಕಡು ಸರ್ವೇ ಜನ ಸುಖಿನೋ ಭವಂತ ಪಂಡದು ಈ ಸಂದರ್ಭಡು ಅವಕಾಶಕ್ಕಾದ ವಂದನೆ ಸಲ್ಲಿಸೋದನ್ನು ಪಾತ್ರಂತವೇ. ಜೈ ಹಿಂದ್, ಜೈ ಭಾರತ್. ಸ್ಥಾಪಕ ಅಧ್ಯಕ್ಷರಾಯಿನ ಯೋಗೀಶರು ಬಾರಿ ಸಕ್ರಿಯ ವ್ಯಕ್ತಿ ಅಂಜನೆ ಇನಿ ಸ್ವಾಮಿಗಳ ಒಂಜಿ ಪುಣ್ಯ ಹಸ್ತರು ನಮ್ಮ ಸಮಾಜವನ್ನು ಮಾತರೆಲ್ಲ ಒಟ್ಟಿಗೆ ದುಂಬುಗೊಂದುಂಪಂಚಿನ ಬೇಲೆ ಮಲ್ಪಂಚಿನ ಒಂಜಿ ಸ್ವಾಮೀಜಿನ ಕೈಟ್ ಉದ್ದೀಪನ ಮಲ್ತನಂಚಿನ ಈ ಒಂಜಿ ಬಿಲ್ಡಿಂಗ್ ಉತ್ತರೋತ್ತರ ಅಭಿವೃದ್ಧಿ ಆಪಣಕ್ಕೆ ರಡ್ಡು ಪಾದರೆ ರಾಗವನ್ನೇ ಬೊಕ್ಕ ಭಾರತಿ ಗಟ್ಟಿ ಅಕಲು ಆ ಎದುರುಡಿತನ ಗಣಪತಿನ ಸೇವೆನ ಇದ್ನೆಟ ಮಲ್ತೊಂದು ಬತ್ತನಕ್ಕೆ ಅಕಲ್ನ ಬದುಕು ಇನಿ ಸಾರ್ಥಕ ಅದು ಅವೇ ಆ ಗಣಪತಿ ದೇವರಿನ ಕುಲ್ಲವನ ಶಾಲೆದೆದುರು ಬಾರಿ ಒಂಜಿ ಭವ್ಯವಾಯಿನ ಒಂಜಿ ಬಿಲ್ಡಿಂಗ್ ನಿರ್ಮಾಣ ಅವಡಂಡ ಆ ಗಣಪತಿ ದೇವರನ್ನ ಪೂರ್ತಿ ಅನುಗ್ರಹ ಆಗ್ಲಿಕ್ಕೆ ಉಂಡೊಂದು ಯಾನಿ ಸಮಯದ ಪಣಿಯರೆ ಇಚ್ಛೆ ಪಡೆಪೆ ರಾಗವನ್ನೇ ಭಾರತಿ ಗಟ್ಟಿ ಮೊದಲು ಎಂಗ್ಲ ಭಾರತೀಯ ಜನತಾ ಪಕ್ಷದ ಕುಟುಂಬದ ಸದಸ್ಯರಂದೇ ಕೊಡಲಿ ನಾನು ಪಂಡ ಕುಟುಂಬ ಪಂಡ ಎಂಗ್ಲ ಕುಟುಂಬ ಅಂದೆ ನಾನೆಂದು ಪಂಡ ಎಂಗ್ಲ ಕುಟುಂಬ ಇತ್ತದು ಜನಕುಲ್ನ ಭಾರತಕ್ಕ ಉಪಾಧ್ಯಕ್ಷ ಅದು ರಾಘವನ್ನ ಇತ್ತ ಕೌನ್ಸಿಲರ್ ಅದು
ಬಾರಿ ಶೋಕುಡು ಕ್ಷೇತ್ರದ ಪ್ರತಿ ಉರಿಯಲ್ನ ಸೇವೆಯನ್ನು ಮಲ್ತೊಂದು ಈ ಭಾಗಡೊಂಜಿ ಭವ್ಯವಾಯಿನ ಒಂಜಿ ಬಿಲ್ಡಿಂಗ್ ನಿರ್ಮಾಣ ಮಲ್ತದೆ ಐಟ್ ಭಕ್ತನ ಉತ್ಪತ್ತಿನ ಜನಕುಲ್ನ ಸೇವೆಯನ್ನು ಮಲ್ಪರೆ ಉಪಯೋಗ ಮಲ್ಪರೆ ಪಂಪೊಂಜಿ ಮಲ್ಲ ವಿಶ್ವಾಸ ದಂಪತಿನ ಮಿತ್ತುಂಡು ಅಕ್ಲೆಗೆ ಬೆರಿ ಸಾಯಾದಿಂಗ್ಲ ಪುರುಷೋತ್ತಮ ಗಟ್ಟಿಯಲ್ಲಿ ಪ್ರತಿ ಒಂಜಿ ನೆಟ್ಲ ಆಕ್ಲಿನ ಪ್ರತಿ ಒಂಜಿ ನೆಟ್ಲ ಸಹಾಯವನ್ನು ಕೊಡ್ತೇವೆ ಆರ್ಲ ನಮ್ಮಾರೆ ಅಂಚನೆ ಈ ಒಂಜಿ ಬಿಲ್ಡಿಂಗ್ ಉತ್ತರೋತ್ತರ ಅಭಿವೃದ್ಧಿ ಆದ ನೆಟ್ಟೆಂಚಿನ ಪೂರ ಉದ್ದಿಮೆಂಡ ಐಟ್ ಉತ್ತಮ ಗುಣಮಟ್ಟದ ಸೇವೆನೆ ಜನಕುಲೆ ಕೊರಡು ಜನಕುಲು ಪೂರ ಈ ಹೋಟೆಲ್ಗೆ ಬದದು ನಮ್ಮ ಮಾತೆರ್ಲ ಆ ಒಂಜಿ ಉದ್ದಿಮೆನೆ ಬೆಳಪಗಾಂತ ಬಂಡದು ಆ ದೇವೇಟ ಪ್ರಾರ್ಥನೆ ಮಾಡ್ಬೋದು ಎನ್ನ ಈ ರಟ್ಟು ಪಾತೆರನು ಮುಕ್ತಾಯ ಮಲ್ಪ ಜೈ ಹಿಂದ್ ಜೈ ಶ್ರೀರಾಮ್. ಒಂದನೇ ಮತ್ತೊಂದು ಇನಿ ರಾಘವಣ್ಣ ದಾಯ ಯಶಸ್ಸಾಯರು ಪಂಪಿನ ಬಗ್ಗೆ ಯೋಚನೆ ಮಾಡ್ಕೊಳ ದಯಪನ್ನಡ ಒರೇ ವ್ಯಕ್ತಿ ಸಮಾಜಡ್ ವಾರಿತಿರು ಉಪ್ಪುವೆ ಅಪಗ ಪ್ರತಿಯೊಂಜಿಲ್ಲ ಡೋರ್ ಹತ್ಲೆಗೆ ಓಪನ್ ಆಗ್ಬಿಟ್ಟು ಪಂಪೆ ದಯಪನ್ನಡ ಯಾನ್ ಕರಿನ ಒಂಜಿ 25 ವರ್ಷದಿಂದ ರಾಘವಣ್ಣನ ಹೆಂಗೆ ಗೊತ್ತುಂಟು ದಯಪಂಡ ಮತ್ತೆ ಆತ್ಮೀಯರು ಸದ ಒಂಜಿ 14 ವರ್ಷದಿಂದ ಒಟ್ಟಿಗೊಲ್ಲ ರಾಘವಣ್ಣನ ದಾಯ ಜನ ಪ್ರೀತಿ ಮನ್ಪೇರು ಪಂಡ ಆ ಕುಟುಂಬದಕ್ಕೆಲ್ಲ ಬಾರಿ ಮೋಕೆಟ್ ತುಪ್ಪೇರು ತನ್ನ ನೆರೆಕರದಕ್ಲೆಲ್ಲ ಎಂಚಿನೆತ್ತಂಡಲ್ಲ ಆರ ಪಣ್ಣಂಡ ಆರವೇನು ಒಂಜಿ ಯಾನ್ ಉಲ್ಲ ಪನ್ಪಿನ ಪೋಪೇರು ಬೊಕ್ಕೊಂಜಿ ದಾದ ಪಂಡಾರಿ ದೇವೇರನ ಮಸ್ತ್ ಮಲ್ಲ ಆಶೀರ್ವಾದ ಉಂಟು ಇನಿ ಇನ್ ತೊಕ್ಕೋಟ ಭಾಗದ ಗಣಪತಿ ದೇವಸ್ಥಾನ ಅದು ಬೇರೆ ಬೇತೆ ಬೇತೆ ಕಡೆಟ್ಟು ಒವಾಣಲ ಒಂಜಿ ಶಿಲ್ಪಿ ಲೆಕ್ಕ ಒಂಜಿ ನಿರ್ಮಾಣ ಮನ್ಪುಡಂಜಿ ಆ ಒಂಜಿ ಕಲೆ ಪಂಡ ರಾಘವಣ್ಣ ಬೈತನು ದಯಪಂಡ ರಾಘವಣ್ಣ ಬಾರಿ ಮಸ್ತ್ ಕಲ್ತಿದ್ದೇರು ಆಂಡ ಎಲ್ಲಿಯ ಒಂಜಿ ವಿದ್ಯಾಭ್ಯಾಸಡೆ ಕಲ್ತದೆ ತನ್ನ ಒಂಜಿ ಉದ್ಯೋಗ ಸ್ಟಾರ್ಟ್ ಮಾಡ್ತೇವೆ ಪಂಡ ಒಂಜಿ ಎಲ್ಲಿಯ ಮಟ್ಟದ ಕೆಲಸ ಸ್ಟಾರ್ಟ್ ಮಾಡ್ತದೆ ಕ್ರಮೇಣ ಆರು ಕಾಂಟ್ರಾಕ್ಟರ್ ಆಯರು ಊರೆಲ್ಲ ಸೇರ್ಪಾಯರು ಸಂಬಂಧಗಳೆಲ್ಲ ಮೋಕೆಡ್ಕೊನೇರು ಊರೆಲ್ಲ ಒಕ್ಕಟ್ಟು ಬಂದದ್ದು ಒಂಜಿ ಯಶಸ್ವಿಯೇನಿ ಒಂಜಿ ಕಾಂಟ್ರಾಕ್ಟರ್ ಬಂದಿರ ಒಂಜಿ ಸಂತೋಷ ಆಗ್ಬೋದು ದಯಪನ್ನಡ ನಮ್ಮ ಸಮಾಜಕ್ಕೆ ನಮಕ್ ಕೊರೋನಾಕ್ ಸಮಾಜಕ್ಕೆ ಕೊರಡಿಗೆ ಕೆರೆಗೆ ಕೆರೆಗೆ ಚೆಲ್ಲು ದಯಪನ್ನಡ ನಮಕ್ ದೇವರ್ ಕೊರ್ನೆಟ್ ಐದು ಈ ಅಂಶ ನಮ್ಮ ಸಮಾಜಕ್ಕೆ ಕೊರ್ನಾಡ ಸಮಾಜ ನಮ್ಮನ್ನು ಕೈಪತ್ವೇರ್ ಪಂಪನೆಗೆ ರಾಘವಣ್ಣ ನಿದರ್ಶನ ಅಂಚೆನೆ ಅರ್ನ ಒಂಜಿ ಧರ್ಮ ಪತ್ತಿ ಉಳ್ಳೇರು ಭಾರತಕ್ಕ ಆರ್ಲಂಚೆನೆ ಪ್ರತಿಯೊರ್ನೆಲ್ಲ ಸೇರೊಂದು ಒಂಜಿ ಗಣಪತಿನ ಕೆಲಸ ಆದಿಪೇರದು ಒಂಜಿ ಗಣಪತಿ ವಿಸರ್ಜನೆ ಆದಿಪೇರು ಪ್ರತಿಯೊಂದಿಲ್ಲ ಪ್ರತಿಯೊಟ್ಟಿಗೆ ಸೇರಿದ್ದು ಒವೇ ಒಂಜಿ ಅಕ್ಲೊಟ್ಟಿಗೆ ಸೇರ್ನಿ ಅಕ್ಲೊಟ್ಟಿಗೆ ಕೆಲಸ ಮನ್ಪುನಿ ಆ ರೀತಿಯಾದ ಒಂಜಿ ತನ್ನ ಕಂಡನ್ನೊಟ್ಟಿಗೆ ಕೈಪತ್ತೊಂದು ಇನಿ ಯಶಸ್ವಿ ಆಯ್ತು ಇನಿ ನಮ್ಮ ಈ ಬಿಲ್ಡಿಂಗ್ ಮಿತ್ತು ಪೋನ ಯಾವ ಸ್ವಾಮಿ ಇಲ್ಲ ಬಂದಿತ್ತ ದಯಪಡಿ ಈತೆಲ್ಲೇ ಒಂದು ಜಾಗಡ್ ಒಂಜಿ ಯಶಸ್ವಿ ಆದ ಈತ ಮಲ್ಲ ಬಿಲ್ಡಿಂಗ್ ಐಟ್ ಒಂಜಿ ರಡ್ಡು ಮೂಜಿ ಶಾಪ್ ಬೊಕ್ಕ ಒಂಜಿ ರಡ್ಡು ಫ್ಲಾಟ್ ಮಿತ್ತೊಂಜಿ ಸಭಾಂಗಣ ಮನ್ಪೋಡಾಂಡ ಅವು ಒಂಜಿ ಮಲ್ಲ ಇಂಜಿನಿಯರ್ಗಳ ಸಾಧ್ಯ ಒಂಜಿ ಇಂಜಿನಿಯರ್ಗಳ ಮನ್ಪಂದಿನಚ್ಚಿನ ಒಂಜಿ ಕೆಲಸನ ಒಂಜಿ ಒವೇ ಒಂಜಿ ಯೂನಿವರ್ಸಿಟಿಯ ಡಿಗ್ರಿ ಜಲ್ಲಿನ ಒಂಜಿ ರಾಘವಣ್ಣ ಮಂದಿ ಏರ್ಪಣ್ಣಾಡ ಅರ್ನ ಕೆಲಸದ ಐಟ್ ನಮ್ಮ ಮೆಚ್ಚಿಗೆ ಬರೋದು ದಯಪನ್ನಡ ಒಂಜಿ ಡಬಲ್ ಗ್ರಾಜುಯೇಟ್ ಆಯ್ನ ಅವರಿಗೆ ಎಂಟೆಕ್ ಆಯ್ನ ಒಂಜಿ ಇಂಜಿನಿಯರ್ ಮನ್ಪಂದಿನ ಕೆಲಸ ರಾಘವಣ್ಣ ಮನ್ಪೇರು ದಯಪಂಡ ರಾಘವಣ್ಣ ವಾ ರೀತಿಯಾದ ಜಾಗನ ಒರಿಪೋಲಿ ವಾ ರೀತಿಯಾದ ಒಂಜಿ ಕಟ್ಟಡ ಮಂತನಾಡ ಸ್ಪೇಸ್ ಕಮ್ಮಿ ಮಂತದ ಅವೇನು ವಾ ರೀತಿಯಾದ ಕೊನೋಲಿ ಪನ್ಪಿನ ಒಂಜಿ ನಿದರ್ಶನ ರಾಘವಣ್ಣ ನಡವಲು ಅಂಜದ ಪನಗ ಯಾನ್ ದಯಪಂಡ ರಾಘವಣ್ಣನ ಬಗ್ಗೆ ಎರಡು ಮಾತೇರ್ಪಂಡ ಯಾನ ಆರ್ಲ ಯಾನ ಮಸ್ತ್ ಒಂಜಿ 18 ನಿರಂತರ ಸಂಪರ್ಕ ಅಲ್ಲ ಅಂಜದಪ್ಪನಾಗ ಆರು ಪ್ರತಿಯೊಂದು ಫ್ಯಾಮಿಲಿ ಅವಡು ಇಲ್ಲದಕ್ಕಲ ಅವಡು ಸಂಬಂಧಕ್ಕಲ ಪ್ರತಿಯೊರಿಗಿಲ್ಲ ಒವೇ ಒಂದು ಮಧ್ಯಮೆ ಅವಡು ಪ್ರತಿಯೊಂದಿಗಿಲ್ಲ ಯಾನ್ ಉಲ್ಲೆ ಪಡೆದ ಸಹಾಯ ಮಾಡಿದೆ ಅಂಜದಪ್ಪನಾಗ ಇನಿ ಅರೆಗೆ ನನಾದ ದೇವರು ಎಡ್ಡೆಮ್ಮನ್ ಪಡೆದು ಎನ್ನ ಹೃದಯಪೂರ್ವಕವಾದ ಅರೆಗೆ ಆ ನೆಪಲ ಬೆಂಬಲ ಕೊರೋದಿಲ್ಲ ಅರೆಗೆ ನನಾದ ದೇವರು ಎಡ್ಡೆಮ್ಮನ್ ಪಡೆ ಇಂಚಿದ ನನಾದ ಬಿಲ್ಡಿಂಗ್ ಅವಡು ಆ ಬಿಲ್ಡಿಂಗ್ ಮುಖಾಂತರ ಎಡ್ಡೆ ಅವಡು ದಯಪಂಡ ಸಮಾಜ ಪಂಡ ಅಂಚೆನೆ ಒಂಜಿನಿ ಬಿಲ್ಡಿಂಗ್ ಅವಡಲ್ಲ ಒಯ್ಯ ಕಲ್ಲು ಸಿಮೆಂಟ್ ಸ್ಟೀಲ್ ಬೇತೆ ಬೇತೆ ಸೇರಿ ಒಂಜಿ ಒಟ್ಟಿಗೆ ಹಾಕೊಂಡು ಒಂಜಿ ಬಿಲ್ಡಿಂಗ್ ಅವಡಲ್ಲ ಒವೇ ಒಂಜಿ ವಸ್ತ ಅವಡಲ್ಲ ಒಂಜಿ ಅರಿಯ ಅವಡಲ್ಲ ಒಂಜಿ ತಿನ್ಪುನ ನುಪ್ಪ ಅವಡಲ್ಲ ಡೈರೆಕ್ಟ್ ಬಾರ್ ಇಂಜಿನಿಯರ್ ಆಪುಜಿ ಬಾರ್ಗೆ ಬೇತೆ ಬೇತೆ ಪ್ರೊಸೀಜರ್ ಆದ ಒಂಜಿ ನಮ್ಮ ತಿನ್ಪುನ ನುಪ್ಪ ಆಪು ಅಂಜೆ ಒಂಜಿ ಒವೇ ಒಂಜಿಲ್ಲ ನಮ್ಮ ಸಮಾಜ ದೇವರು ನಮ್ಮ ಸೃಷ್ಟಿ ಮಂದಿರ ಮಾಡಿ ನಿಗುರು ಒಗ್ಗಟ್ಟಾದ ಪುಲೆ ಪ್ರತಿಯೊಬ್ಬರು ಸೇರ್ಪಲೆ ಮಾಡ್ಬೇನೆ ಸಮಾಜನೇ ಮೆಸೇಜ್ ಕೊಡ್ತು ಅಂಜದಪ್ಪನಾಗ ನಮ್ಮ ಊರೆಲ್ಲ ಒಗ್ಗಟ್ಟಾದ ಕೆಲಸ ಮಾಡ್ಬೇಕ ರಾಘವಣ್ಣ ಆಯ್ನದು ಸಪೋರ್ಟ್ ಮಂತ್ಗ ಅರ್ನಂಚಿನ ವ್ಯಕ್ತಿ ನನಾತ್ ಅರೆಗೆ ಗುಲೆವಾಡು ಎಡ್ಡೆ ಆವಾಡು ನನ್ನ 10 ಜನಕ್ಕೆ ಅರೆದಾದ ಕೆಲಸ ದಿಕ್ಕಾಡು 10 ಕುಟುಂಬಕ್ಕೆ ಎಡ್ಡೆ ಆವಾಡು ಪಡೆದು ಈತ ಭಾರತ ಅವಕಾಶಗಳು ಜೈ ತುಳುನಾಡು ಜೈ ಕರ್ನಾಟಕ ಜೈ ಭಾರತ. ಅಧ್ಯಕ್ಷರು ಕೋಟೆಕಾಲ್ ಪಟ್ಟಣ ಪಂಚಾಯತ್ ಅಜನೆಯಿಂದ ಈ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ಬೈದ್ಯರು ಶ್ರೀಯುತ ಯಶವಂತ್ ಆಳ್ವ ಬೇರೆಗ್ಲ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತ. RB ಕಾಂಪ್ಲೆಕ್ಸ್ ಈ ಒಂಜಿ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ನಮ್ಮೊಟ್ಟಿಗೆ ಉಪನಂಚಿತನ ಶಿವಗಿರಿ ಮಠದ
ಸ್ವಾಮೀಜಿ ಐನಂಚಿನ ಶ್ರೀ ಶ್ರೀ ದುರ್ಗಾನಂದ ಸ್ವಾಮೀಜಿನ ಆಶೀರ್ವಾದ ಪಡೆಯೊಂದು ಅಂಚನೆ ನಮ್ಮ ಹಿರಿಯರಾಯನ ಮಾರ್ಗದರ್ಶಕರಾಯನ ಸತ್ಯಶಂಕರ ಬೊಲ್ಲಾವಿರುಳ್ಳರು ಅಂಚನೆ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆದ ಜಿಲ್ಲಾಧ್ಯಕ್ಷರಾಯನ ಸತೀಶ್ ಕುಂಪಾಲ ಅಂಚನೆ ಭಾರತೀಯ ಜನತಾ ಪಾರ್ಟಿದ ಮಂಡಲದ ಅಧ್ಯಕ್ಷರಾಯನ ಚಿಂತನ ಜಗದೀಶ್ ಆಲ್ವಕುಯತ ಬಯಲು ಅಂಚನೆ ನಮ್ಮ ಭಾರತೀಯ ಜನತಾ ಪಾರ್ಟಿದ ಹಿರಿಯ ಮುಖಂಡರಾಯನ ಚಂದ್ರಶೇಖರ್ ಉಚ್ಚಿಲ್ ಅಂಚನೆ ತುಳುನಾಡ ರಕ್ಷಣಾ ವೇದಿಕೆದ ಜಿಲ್ಲಾಧ್ಯಕ್ಷರಾಯನ ಚಿಂತನ ಯೋಗೀಶ್ ಜಬ್ಬು ಅಂಚನೆ ವೇದಿಕೆ ಸೇರಿನ ಚಿಂತನ ಪೂರ ಎನ್ನ ಆತ್ಮೀಯ ಬಂಧುಲೆ ಅಂಚನೆ ಇನಿತ ಈ ಒಂಜಿ ಕಟ್ಟಡದ ಮಾಲಿಕೆರಾಯನಂಚಿನ ರಾಘವ್ ಗಟ್ಟಿ ಅಂಚನೆ ಭಾರತಿ ರಾಘವ್ ಗಟ್ಟಿ ನಮ್ಮ ಇನಿ ಮಾತೆರ್ಲ ಮಸ್ತ್ ಒಂಜಿ ಸಂಭ್ರಮದ ದಿನಟು ಉಲ್ಲ ಈ ಒಂಜಿ ನಮ್ಮ ಕೋಟೆಕಾರ ಒಂಜಿ ಪಟ್ಟಣ ಪಂಚಾಯತ್ ವ್ಯಾಪ್ತಿ ಅಭಿವೃದ್ಧಿ ಆಪಿನಂಚಿತನ ಈ ಸಂದರ್ಭಡ್ ಜನಕ್ಲೆಗ್ ಮಸ್ತ್ ತನಕನ್ನ ಒಂಜಿ ಉದ್ಯಮನ ಮಲ್ಪೊಡೋದು ಪನ್ಪುನಂಚಿನ ಒಂಜಿ ಯೋಚನೆ ಒಪ್ಕೊಂಡು ಅಂಡ ಐಕೊಂಜಿ ಸ್ಥಳಾವಕಾಶ ಒಪ್ಪುಜಿ ಇಂಚಿತನ ಈ ಒಂಜಿ ಹೈವೇದ ಬರಿಟಿ ಇದು ಪೊರ್ಲುದ ಒಂಜಿ ಕಟ್ಟಡನ ನಮ್ಮ ರಾಘವ್ ಗಟ್ಟಿ ನಿರ್ಮಾಣ ಮಲ್ತದೇರು ಅರೆಗೂ ಸುರುಕಾದ ಅಭಿನಂದನೆ ಪನೊಂದುಲ್ಲೆ ಒಂಜಿ ಎಂಕ್ಲ ಪಟ್ಟಣ ಪಂಚಾಯತ್ ಸದಸ್ಯರು ಎಂಕ್ಲ ಒಟ್ಟಿಗೆನೆ ಒಂಜಿ ಜನಕಲ್ನ ಸೇವೆ ಮಲ್ತೊಂದು ನಂಚಿತನಕ್ಲ ಅಂಡ ಬಾರಿ ಒಂಜಿ ಸಾಧು ಸ್ವಭಾವದ ವ್ಯಕ್ತಿತ್ವ ಇತ್ತನಾರು ಮಸ್ತ್ ಏರೆಗ್ಲ ಒಂಜಿ ಬೇನ ಮಲ್ತಿನಾರದ್ದು ಅಂಚಿಯ ಇತ್ತು ನೆಡ್ದಾದ ಅರೆಗಿನಿ ದೇವೇರಿ ಈತ್ ಮಾತೇನು ಒದಗದು ಕೊಡ್ತೇರು ನನ್ನ ದುಂಬುಗ್ಲ ಈರೆಗ್ ಇಂಚಿನ ಕಟ್ಟಡನು ಪುರ ಬೇತೆ ಬೇತೆ ಓವಿರು ಕೆಲಸ ಕಾರ್ಯಗಳಿಗೆ ಕೈಪಾಡುವರು ಅವು ಪೂರ ಈರೆಗೈಟ್ ಸಕ್ಸಸ್ ಆವಡು ನನ್ನದು ಶುಭಾರೈಸೊಂದು ಎಣ್ಣರಡ್ಡು ಪಾತೆರನ್ನು ಮುಕ್ತಾಯ ಧನಲಕ್ಷ್ಮಿ ಗಟ್ಟಿ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಆರ್ಥಿಕವಾದ ಸ್ವಾಗತ ಐದೊಟ್ಟುಗೋಶ್ವರ ವೈದ್ಯರು ಆರೋಗ್ಯ ಆರ್ಥಿಕವಾದ ಸ್ವಾಗತ ಈಗ ಚಾವಡಿದ ಉದ್ದೀಪನದಲ್ಲಿ ಸಿಟಿ ಸಭಾಧ್ಯಕ್ಷರಾದ ಒಟ್ಟಿಗೆ ಉಪ್ಪುಳಂಚಿನ ಶ್ರೀಯುತ ಸತ್ಯಶಂಕರ ಬೋಡವ ಮೀರ್ನ ರಡ್ಡು ಪಾತ್ರೆ ನಮ್ಮ ಕಿವಿಯ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯ ವಿದ್ಯಾ ವಿನಯ ಸಂಪನ್ನಂ ಗೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ್ ಭಾರತಿ. ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿರುವಂತಹ ನಮ್ಮ ಕೋಟೆಕಾರಿನವರೇ ಆದ ಸ್ವಾಮೀಜಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೆಯೇ ಅಭ್ಯಾಗತರಾಗಿ ಆಗಮಿಸಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸತೀಶ್ ಕುಂಪಲ್ ಅವರೇ ವಂದಿಸ್ತಾ, ಆತ್ಮೀಯ ಚಂದ್ರಶೇಖರ್ ಉಚ್ಚಿಲ್ ಅವರಿಗೆ ವಂದಿಸ್ತಾ, ಇಲ್ಲಿನ ಪಟ್ಟಣ ಪಂಚಾಯತಿನ ಅಧ್ಯಕ್ಷೆಯಾದ ದಿವ್ಯಾ ಅವರಿಗೆ ವಂದಿಸ್ತಾ, ಮಂಗಳೂರಿನ ಜಗದೀಶ್ ಆಳ್ವ ಅವರಿಗೆ ವಂದಿಸ್ತಾ, ಯೋಗೀಶ್ ಅವರಿಗೆ ವಂದಿಸ್ತಾ, ನೆರೆದ ತಮಗೆಲ್ಲರಿಗೂ ವಂದಿಸ್ತಾ, ನಾನು ಚುಟುಕಾಗಿ ಒಂದೆರಡು ಮಾತು ಆಟಿ ಮುಗಿಸ್ತೇನೆ. ಎಲ್ಲರೂ ಸವಿವರವಾಗಿ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಪುನಃ ಹೇಳಿದನ್ನೇ ಹೇಳಿದಾಗ ಅದರಿಂದ ಕೆಲವು ವಿಷಯಗಳನ್ನು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು RB ಕಾಂಪ್ಲೆಕ್ಸ್ ಅಂದರೆ ರಾಘವ ಭಾರತಿ ಕಾಂಪ್ಲೆಕ್ಸ್ ಅದನ್ನು ಇವತ್ತು ಉದ್ಘಾಟಿಸಿದೆ. ಈ ಪ್ರದೇಶಕ್ಕೆ ಬರುವಾಗ ನನಗೆ ನನ್ನ ಶಾಲಾ ಕಾಲದ ಜೀವನದ ನೆನಪಾಗ್ತದೆ. ನಾನು ಕಲಿತದ್ದು ಇಲ್ಲಿ ಕೋಟೆಕರ್ ಶಾಲೆ, ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಆಂಧ್ರಾಶ್ರಮದಲ್ಲಿ. ಈ ಎರಡು ಕಡೆ ಕಲಿಯುವಾಗ ನಾವು ಇದೇ ಜಾಗದಲ್ಲಿ ಮನೆಗೆ ಹೋಗಿ, ಆಗ ಇದು ಕುಂಟಾಲ ಹಣ್ಣಿನ ಕಾಡಾಗಿತ್ತು. ನಾವು ಕುಂಟಾಲ ಹಣ್ಣು ತಿಂದುಕೊಂಡು ಹೋಗೋದು. ಆಮೇಲೆ ಅದು ಯಾಕೆ ಮಾರಾಟ ಆಗ್ತದೆ, ಕುಂಟಾಲ ಹಣ್ಣನ್ನು ಇದೆಲ್ಲ ಹೋಗಿ ನಮಗೆ ಬರಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ, ಬೇರೆ ದಾರಿ ಹಿಡಿಬೇಕಾಗಿದೆ. ಈಗ ಪುನಃ ರಾಘವ್ ಗಟ್ಟಿ ಭಾರತಿ ಗಟ್ಟಿಯವರು ನಮಗೆ ಪುನಃ ಈ ಜಾಗಕ್ಕೆ ಬರುವ ಹಾಗೆ ಮಾಡಿದ್ದಾರೆ. ಇಲ್ಲಿ ಒಂದು ಕಟ್ಟಡ ಕಟ್ಟಿ, ಅದೊಂದು ನಮಗೆ ಸಂತೋಷದ ವಿಚಾರ. ಮತ್ತು ರಾಘವ ಗಟ್ಟಿ ಅವರ ಬಗ್ಗೆ ನಾವು ಹೇಳುವುದಿದ್ದರೆ, ನನ್ನ ಜೀವಮಾನದಲ್ಲಿ ನಾನು ಕಂಡಂಥ ಅತಿ ಉತ್ತಮ ಒಬ್ಬ ಕಾಂಟ್ರಾಕ್ಟರ್. ಒಂದೆರಡು ಸಂದರ್ಭಗಳಲ್ಲಿ ಅವರು ನಮ್ಮ ಪೀಳಿಗೆ ಮೇರೆಗೆ ಬಹಳ ತುರ್ತಾಗಿ ಕೆಲವು ಕೆಲಸಗಳನ್ನು ಮಾಡಿದ್ದಾರೆ.
ಮಂಗಳೂರು ನಗರದಲ್ಲಿ ಪೊನ್ನುರಾಜ್ ಅವರು ಡಿ ಸಿ ಆಗಿರುವ ಕಾಲದಲ್ಲಿ ಮಂಗಳೂರು ಮಾರ್ಗ ವಿಸ್ತರಣೆ ಆಗ್ತಾ ಇತ್ತಲ್ಲ, ಕಾರ್ ಸ್ಟ್ರೀಟು, ಅತ್ತಾವರ ಇದೆಲ್ಲ. ಆಗ ಅತ್ತಾವರದಲ್ಲಿ ಒಂದು ಸಣ್ಣ ಸಮಸ್ಯೆ ಇತ್ತು. ಪೊನ್ನುರಾಜ್ ಅವರು ನಾನು ತುಂಬ ಆತ್ಮೀಯರಾಗಿದ್ದೆವು. ಅವರೊಂದು ದಿವಸ ಹೇಳಿದರು, ಹೀಗೀಗಿದೆ, ಅದಕ್ಕೆ ಏನು ದಾರಿ, ನೀವು ಮಠದವರು, ನಿಮಗೆ ಅದಕ್ಕೆಲ್ಲ ದಾರಿ ಗೊತ್ತಿರ್ಬೋದು, ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಿಷಯ. ಅದಕ್ಕೆ ನಾನು ಹೇಳಿದೆ, ದೇವಸ್ಥಾನ ಸಾರ್ವಜನಿಕ ಉಪಯೋಗಕ್ಕೆ ಬರುವ ಸಂದರ್ಭದಲ್ಲಿ ಅದು ಸ್ಥಳಾಂತರ ಮಾಡಬಹುದು ಅಂತ ಶಾಸ್ತ್ರದಲ್ಲಿ ಇದೆ. ಪ್ರಾಚೀನ ದೇವಸ್ಥಾನಗಳೆಲ್ಲ ಈಗ ಇತ್ತೀಚೆಗೆ ಕಟ್ಟಿದಂಥ ದೇವಸ್ಥಾನಗಳು. ಆದ್ದರಿಂದ ಅದು ತೊಂದರೆ ಇಲ್ಲ, ಬೇಕಿದ್ರೆ ಒಂದು ಪ್ರಶ್ನೆ ಇಟ್ಟದನ್ನು ನೋಡಿ ಮಾಡಿ ಅಂತ ಹೇಳಿದ್ರು. ಹಾಗೆ ಒಂದು ಜೋಯಿಸರನ್ನು ಕರೆದು ಪ್ರಶ್ನೆ ಎಲ್ಲ ಇಟ್ಟು ಅವರು ಮಾಡ್ಬೋದು ಅಂತ ಒಪ್ಪಿಗೆ ಕೊಟ್ಟು ಅದರ ಆಡಳಿತ ಮಂಡಳಿಯವರನ್ನೆಲ್ಲ ಒಪ್ಪಿಸಿ ಊರಿನಲ್ಲಿ ಕೆಲವರೆಡೆಗೆ ವಿರೋಧ ಇತ್ತು. ಕೂಡಲೇ ಆಗಬೇಕಿತ್ತದು, ಅತಿ ಶೀಘ್ರವಾಗಿ ಆಗಬೇಕು. ಅವ್ರು ಏನಾದರೂ ತಕರಾರು ಮಾಡುವುದು ಕಟ್ಟಡ ಆಗಲ್ಲ. ಅದಕ್ಕೆ ಪೊನ್ನುರಾಜ್ ಹೇಳಿದ್ರು, ಈ ದೇವಸ್ಥಾನ ಕಟ್ಟುವಂಥವ್ರು ನಿಮ್ಮಲ್ಲಿ ಯಾರಾದರೂ ಇದ್ದಾರೆ ಅಂತ. ಆಗ ನಾನು ಹೇಳಿದೆ, ನಮ್ಮಲ್ಲಿ ಒಬ್ರು ಇದ್ದಾರೆ, ದೊಡ್ಡ ಕಾಂಟ್ರಾಕ್ಟರ್, ನಿಮ್ಮ ಇಲ್ಲಿಯ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ನ ಹಾಗೆಲ್ಲ ಒಳ್ಳೆ ಮನುಷ್ಯ, ರಾಘವ ಗಟ್ಟಿ ಅಂತಿದ್ದಾರೆ, ಅವರು ಇದನ್ನು ನಿರ್ವಹಿಸಬಲ್ಲರು ಅಂತ ಹೇಳಿದೆ. ಹಾಗೆ ನಾಗವಟ್ಟಿಯನ್ನು ಅವರಿಗೆ ಪರಿಚಯ ಮಾಡಿಸಿದೆ. 1 ತಿಂಗಳ ಒಳಗೆ ಆ ದೇವಸ್ಥಾನವನ್ನು ಕಟ್ಟಿ ಅದರ ಬಿಲ್ ಹಣ ಎಲ್ಲ ಅವರು ಆಮೇಲೆ ತೆಗೆದುಕೊಂಡು ಸುಡಿ ಕಟ್ಟಿಕೊಟ್ಟಿದ್ದಾರೆ. ಅಂಥ ಸಮಸ್ಯೆ ಬಂದಾಗ ಅಂಥದ್ರಲ್ಲಿ ಅವರು ನಿಸ್ಸೀಮರು. ಯಾವುದೇ ಕಡೆಯಲ್ಲಿ ಅವರು ಕೆಲಸ ಮಾಡಿದಲ್ಲಿ ಹಣವನ್ನೇ ಮುಂದೆ ಇಟ್ಟುಕೊಂಡು ತಕರಾರು ಮಾಡಿದವರಲ್ಲ. ಕಟ್ಟಡ ನಿರ್ಮಾಣ ಆಗುವ ಕಾಲದಲ್ಲಿ ಅವರು ಎಷ್ಟು ಹಣ ಕೊಟ್ಟರು ಅಷ್ಟು ತೆಗೆದುಕೊಂಡು ಕಟ್ಟಡ ಪೂರ್ತಿ ಮಾಡ್ತಾ ಇದ್ದರು. ಆಮೇಲೆ ಅವರು ಹೋಗಿ ಅವತ್ತ ನಮ್ಮದು ಹಣ ಕೊಟ್ಟಿದ್ದ ಗಣನೆ ಮಾಡಿದ್ದು ಕೂಡ ನನ್ನ ಗಮನಕ್ಕೆ ಬರಲಿಲ್ಲ. ಅವರು ಕೊಟ್ಟರೆ ಇವರು ತೆಗೆದುಕೊಳ್ತಾರೆ. ಆ ರೀತಿ ಒಂದು ಪ್ರಾಮಾಣಿಕ ವ್ಯಕ್ತಿ ಅವರು, ಧಾರ್ಮಿಕ ವ್ಯಕ್ತಿ ಅಂತ. ಧರ್ಮದಲ್ಲಿ ಧರ್ಮ ಅಂದರೆ ಏನು ಅಂತ ಹೇಳಿದರೆ ಅದಕ್ಕೊಂದು ಇದಿದೆ ಸ್ಮೃತಿಯಲ್ಲಿ, ಅಹಿಂಸಾ ಸತ್ಯಮಸ್ತೇಯ ಶೌಚಮಿಂದಿರ ನಿಗ್ರಹ ಏಕಂ ಸಾ ಮಾಸಿಕಂ ಧರ್ಮಂ ಚಾತುರ್ವರ್ಣ್ಯ ಬಹೀಮ ಅನ್ನುವಂತ ಉಂಟು. ಅದಕ್ಕೆ ಸರಿಯಾದ ಒಂದು ಉದಾಹರಣೆ ರಾಘವಗಟ್ಟಿ. ಅಹಿಂಸೆ, ಅವರ ಹತ್ರ ಹಿಂಸೆ ಇಲ್ಲ, ಯಾರ ಚೆನ್ನಾಗಿ ಮಾತಾಡ್ತಾರೆ. ಸತ್ಯ, ಅವರು ಸುಳ್ಳು ಮಾತಾಡೋದಿಲ್ಲ, ಸತ್ಯವನ್ನೇ ಮಾತಾಡುವರು. ಅಸ್ತೇಯ, ಇದು ಪ್ರಧಾನವಾದದ್ದು, ಬಹಳ ಮುಖ್ಯವಾದದ್ದು. ಇವತ್ತು ನಾವು ಆ ವಿಚಾರವನ್ನು ಎಲ್ಲಿಯೂ ನಾವು ಅದನ್ನು ಯೋಚನೆ ಮಾಡುವುದಿಲ್ಲ, ಅಳವಡಿಸಿಕೊಳ್ಳುವುದಿಲ್ಲ ಜೀವನದಲ್ಲಿ. ಅಂದರೆ ಅನ್ಯ ಮಾರ್ಗದಲ್ಲಿ ಹಣ ಸಂಗ್ರಹ ಮಾಡಬಾರದು ಎನ್ನುವಂಥದ್ದು ಅಸ್ತೇಯದ ಅರ್ಥ. ಅದು ಧರ್ಮದ ಪ್ರಧಾನ ಒಂದು ಎಲ್ಲದಕ್ಕಿಂತಲೂ ಮುಖ್ಯ. ಅಂತಹ ಇದರಲ್ಲಿ ಅವರ ಕಟ್ಟಡದ ಖರ್ಚುಗಳು ಕೂಡ ಹಾಗೆ, ಬಾಕಿಯವರಿಗಿಂತ ತುಂಬ ರೀಸನೇಬಲ್ ಅಂತ ಹೇಳ್ತೇವಲ್ಲ ಹಾಗೆ, ಆ ರೀತಿ ಅಂತಹ ರೀತಿಯಲ್ಲಿ ಅವರು ಹೆಚ್ಚು ಲಾಭವನ್ನು ಪಡೆಯದೆ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರು ಈ ಕಟ್ಟಡ ಕಟ್ಟಿಕೊಡ್ತಾರೆ. ಈಗ ಅವರು ಪಂಚಾಯತ್ನ ಸದಸ್ಯರಾಗಿಯೂ, ಅವರ ಪತ್ನಿಯವರು ಪಂಚಾಯತ್ನ ಉಪಾಧ್ಯಕ್ಷೆಯಾಗಿ, ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಆಗಿಯೂ ನಮಗೆ ತುಂಬ ಸಹಕಾರ ಕೊಟ್ಟವರು. ಅಂತಹ ಒಂದು ಮನೆತನದವರು ಅವರು. ಇಲ್ಲಿ ಕೋಟೆಗಾರು ಶಾಲೆಯಲ್ಲಿ ಗಣೇಶೋತ್ಸವ ನಾನು ಕಾಲೇಜಿಗೆ ಹೋಗ್ತಿದ್ದ ಸಂದರ್ಭ ನಾವು ಇಲ್ಲಿ ಸಂಘದ ಶಾಖೆ ಪ್ರಾರಂಭ ಮಾಡಿದ್ವಿ 1968ರಲ್ಲಿ. 70ರಲ್ಲಿ ನಾವು ಇಲ್ಲಿ ಗಣೇಶೋತ್ಸವ ಪ್ರಾರಂಭ ಮಾಡ್ತೀವಿ ಶಾಲೆಯಲ್ಲಿ. ಆಮೇಲೆ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಕಡೆಗೆ ಹೋಗಿ ಈಗ ಬೀದಿಯಲ್ಲಿ ಆಗ್ತದೆ, ಇಲ್ಲಿ ಆಗ್ತದೆ. ಇಲ್ಲಿ ಗಜಾನನ ಮಿತ್ರ ಮಂಡಳಿಯವರು ಸೇರಿಕೊಂಡು ಅದನ್ನು ಇವತ್ತಿಗೂ ಕೂಡ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಪ್ರಧಾನವಾಗಿ ರಾಘವ ಗಟ್ಟಿ ಮತ್ತು ವಿಠಲ್ ಗಟ್ಟಿ, ಅವರು ರಾಮ ಲಕ್ಷ್ಮಣರ ಹಾಗೆ, ಅಣ್ಣ ತಮ್ಮಂದರ ಹಾಗೆ ಒಟ್ಟಿಗೆ. ವಿಠಲ್ ಗಟ್ಟಿ ಇದ್ದಲ್ಲಿ ರಾಘವ ಗಟ್ಟಿ ಇದ್ದಾರೆ, ರಾಘವ ಗಟ್ಟಿ ಇದ್ದಲ್ಲಿ ವಿಠಲ್ ಗಟ್ಟಿ ಇದ್ದಾರೆ. ಹೀಗೆ ಈ ಎಲ್ಲ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಧಾರ್ಮಿಕವಾಗಿ ಎಲ್ಲರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಗಣೇಶೋತ್ಸವವನ್ನು ಅವರು ಮಾಡ್ತಾರೆ. ಇದೆಲ್ಲರೂ ರಾಘವ ಗಟ್ಟಿಯವರು ಮಾಡುವಂತಹ ಕೆಲಸ. ಮತ್ತು ಇವತ್ತು ಈ ಕಟ್ಟಡ ಬಹಳ ಸುಂದರವಾಗಿ ಬಂದಿದೆ. ಅವರ ಬಾಲ್ಯದಲ್ಲಿ ತುಂಬ ಕಷ್ಟಪಟ್ಟರೂ ಕೂಡ ಇವತ್ತು 4 ಜನರಿಗೆ ಸಹಾಯ ಮಾಡುವಂತಹ ಸ್ಥಿತಿಯಲ್ಲಿ ಅವರು ಬಂದಿದ್ದಾರೆ. ಇನ್ನೂ ಹೆಚ್ಚು ಜನರಿಗೆ ಸಹಾಯ ಮಾಡುವಂತಹ ಸ್ಥಿತಿ ಅವರಿಗೆ ಒದಗಿಸಿಕೊಡಲಿ, ಇನ್ನೂ ಪ್ರಸಿದ್ಧಿ ಅವರಿಗೆ ಬರಲಿ, ಒಳ್ಳೆ ಒಳ್ಳೆ ಕಟ್ಟಡಗಳನ್ನು ಅವರು ಮಾಲೀಕರಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಹಾಗೆ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ರಾಘವಟ್ಟಿಯವರು ಪೂಜ್ಯ ಸ್ವಾಮೀಜಿಯವರನ್ನು ಕರ್ಕೊಂಡು ಬಂದಿದ್ದಾರೆ. ನಮಗೆ ಸ್ವಾಮೀಜಿಯವರನ್ನು ನೋಡುವಾಗಲೇ ಸಾಮಾನ್ಯ ಸ್ವಾಮೀಜಿಗಳ ಹಾಗೆ ಅವರು ನಮಗೆ ಕಾಣುವುದಿಲ್ಲ, ಬಹಳ ತೇಜಸ್ಸು ಅವರ ಮುಖದಲ್ಲಿ ನಮಗೆ ಕಾಣ್ತದೆ. ಅಂತಹ ಸ್ವಾಮೀಜಿಯವರು ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದರೆ ಅವರ ಹಾಗೆ ಇದು ಕೂಡ ಬೆಳೀತದೆ.
ಆಗ್ತದೆ ಎಂತ ನನ್ನ ಭಾವನೆ. ಹಾಗೆಲ್ಲ ಜನರು ಸತೀಶ್ ಕುಂಪಲ್, ಯೋಗೀಶ್ ಜಾಟೋ, ಜಗದೀಶ್, ಚಂದ್ರಶೇಖರ್ ಇವರೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಹರಿಸಿದರೆ, ನೀವು ಹರಿಸಿದ್ದೀರಿ. ಇದು ಇನ್ನೂ ಒಳ್ಳೆಯ ರೀತಿಯಲ್ಲಿ ಬೆಳೆದುಕೊಂಡು ಹೋಗಲಿ. ರಾಘವ ಹಾಗೂ ಭಾರತಿ ದಂಪತಿಗಳು ಸಮಾಜಕ್ಕೆ ಇನ್ನೂ ಹೆಚ್ಚಿನ ಸೇವೆ ಕೊಡುವಂತಾಗಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸ್ತಾ, ನನ್ನನ್ನು ಈ ಸಭೆಗೆ ಕರೆದದ್ದಕ್ಕೆ ರಾಘವ ಗಟ್ಟಿ, ಭಾರತ ಗಟ್ಟಿ ಅವರಿಗೆ ವಂದಿಸ್ತಾನೆ ಎಂದು ಮಾತಾಡ್ತೀನಿ. ಇಂತಿಗೆ ಚಾವರ್ದ ಲೇಸು ಉದೀಪನ ಲೇಸಿದ ಒಂಜಿ ಮುಖ್ಯ ವ್ಯಕ್ತಿಗೆ ನಮ್ಮ ಒಂಜಿ ಮಾನಾದಿಗೆ ಕೊಡು ಇದಕ್ಕೆಂಡ ಶ್ರೀಯುತ ಪುರುಷೋತ್ತಮ ಗಟ್ಟಿ ಪರ್ಯತ್ತೂರು ಸೋಮೇಶ್ವರ ಪುರಸಭೆ ಸದಸ್ಯರು ಅಂಚನೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಪುರುಷೋತ್ತಮ ಗಟ್ಟಿ ಪರ್ಯತ್ತೂರು ದಯಮಂತ ಬೇರೆ ವೇದಿಕೆ ಬರಲು ಹೃದಯವಾಗಾದೆ ಬರಲಿ ಅರ್ನ ಕಷ್ಟ ಸುಖ ಇಂಚಿನ ಮಾತ ತಕ್ಕೊಂಡ ಐದೊಟ್ಟಿಗೂ ಬೆನ್ನಿ ಬೇನೆಂದು ಬೆಗಲು ಜಬಡ ಒಂದು ಪುರುಷೋತ್ತಮ ಗಟ್ಟಿ ನಮ್ಮ ರವ ಗಟ್ಟಿ ಗಂಜಿ ಹೃದಯ ಭಾಗದ ಗೊತ್ತಿನ ಸ್ಥಾನ ಮಾಡೋದು ಕೆಂಡ ನಮ್ಮ ಪುರುಷೋತ್ತಮ ಗಟ್ಟಿ ಪರ್ಯಂತು ಅಲ್ಲಿ ಮಾತ್ರ ಜೋರಾಯಣ ಕೈದಾಟಿಕೊಂಡು ಬೇಡ ರಾಘವನೊಟ್ಟಿಗೆ ಕಷ್ಟ ಸುಖ ಮಾತ ಸುಖದ ಭಾಗಿಯಾಗಿದ್ದು ನಮ್ಮ ಪುರುಷೋತ್ತಮ ಗಟ್ಟಿ ರಾತ್ರಿ ಬಗ್ಗೆ ಏನಂದ್ರೆ ರಾಘವನೊಟ್ಟಿಗೆ ಸ್ವಂತ ಅಣ್ಣೆ ಅತ್ತಿಗೆ ಹೊಡೆದು ಇಡೀ ಕಷ್ಟ ಸುಖದ ಭಾಗಿಯಾಗಿದ್ದು ನಮ್ಮ ಪುರುಷೋತ್ತಮ ಗಟ್ಟಿ ಪರ್ಯಂತರು ಬೇರೆ ಶಿವನೇಶ್ವರ ಪುರಸಭೆಯ ಸದಸ್ಯರಾಗಲಿ ಅಂದರೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಲಿ ಅಂದ್ರೆ ಈಗ ಮಾವತ್ತೆಲ್ಲ ಜೋರಾಯಿನ ಕೈಗಾರಿಕೆಗಳು ನಮ್ಮ ಪುರುಷೋತ್ತಮ ಗಟ್ಟಿ ಪರ್ಯಂತರು ನಿರ್ದೇಶನ ಕೊಡದಿದ್ದೆ ಹಾಗೆ ಮಾತಾ ಮಾನವಿಗೆ ಮಾಡ್ಕೊಡುವಂತ ಉದ್ದೇಶ ಹೆಚ್ಚಿನ ರಾಘವಲ್ಲಿ ಸುಡುತ್ತಾದೆ ಮಾನದಿಗ ಪೀಠಿಗೆ ಬರುವ ನಮ್ಮ ವಿವೇಕ್ ಕುಮಾರ್ ಈ ಕಟ್ಟಡದ ಇಂಜಿನಿಯರ್ ಆದ ಮೇಲೆ ಶ್ರೀಯುತ ವಿವೇಕ್ ಕುಮಾರ್ ಬೇರೆ ವೇದಿಕೆ ಬರೋದಕ್ಕೆ ದಯಮಂತ ವೇದಿಕೆ ಬರಡು ಸಿವಿಲ್ ವರ್ಕರ್ಸ್ ಮಾತಿರಲ್ಲ ವೇದಿಕೆ ದುಮ್ಮತ್ತ ಬರಡು ಅಗ್ಲೆಗಲ ಮತ್ತೆ ಬಿನ್ನಿರ್ ಮಾತಿರಲ್ಲ ಶಾಲ ಬಕ್ಕ ನೆಂಪುದ ಕಾಣಿಕೆ ಕೊರಡು ಈ ಕಟ್ಟಡ